ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಗಾನಮಾಂತ್ರಿಕ ಜಗದೀಶ್ ಆಚಾರ್ಯ ಪುತ್ತೂರವರ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಅನ್ನುವ ಭಕ್ತಿಗೀತೆ ಆಧಾರಿತ ಧ್ವನಿ ಸುರುಳಿಯನ್ನು ಮಂತ್ರಾಲಯದಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಈ ಭಕ್ತಿಗೀತೆಗೆ ಆರ್.ಜೆ. ಪ್ರಸನ್ನ ಅವರ ಸಾಹಿತ್ಯವಿದ್ದು ಅರುಣ್ ರೈ ಪುತ್ತೂರು ಛಾಯಾಗ್ರಹಣ, ಜೆ.ಪಿ. ಬಂದ್ಯೋಡು ಸಂಕಲನದಲ್ಲಿ ಹಾಗೂ ಬೆಂಗಳೂರು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಗೌರಿ ನಾಗರಾಜ್ ದಂಪತಿ ಸಹಕಾರದಲ್ಲಿ ಮೂಡಿಬಂದಿದೆ. ಧ್ವನಿ ಸುರುಳಿಯನ್ನ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಬಿಡುಗಡೆಯನ್ನ ಮಾಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಜಗದೀಶ್ ಆಚಾರ್ಯವರ ಕಂಠದಿಂದ ಹೊರಹೊಮ್ಮುವ ಹಾಡುಗಳು ಬಹಳ ಸುಶ್ರಾವ್ಯವಾಗಿದೆ ಎಂದರು. ಈ ಸಂದರ್ಭ ಮಠದ ಇತರ ಶ್ರೀಗಳು, ಆಡಳಿತ ವರ್ಗ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಾತನಾಡ್ತೇವೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಸಂದರ್ಭದಲ್ಲಿ ಅಥವಾ ಸದ್ಯದಲ್ಲಿ ನಡೆಯುವ ದೊಡ್ಡ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ರಾಘವೇಂದ್ರ ಧ್ರುವಂ ಮಂಗಳಂ ರಾಜಾದಿರಾಜ ಗುರು ಸಾರ್ವರ್ಧ ಗೋವಿಂದ.